ಕೊರಟಗೆರೆಯಲ್ಲಿ ಸರ್ಕಾರಿ ಜಾಗಗಳನ್ನು ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿಟ್ಟರೆ ಅದು ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿಯಾಗುತ್ತದೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ 9ನೇ ಬಗರ್ ಹುಕುಂ ಸಭೆ ನಡೆಸಿ ಸಭೆಯಲ್ಲಿ 3 ತಾಲೂಕಿನ ತಹಶೀಲ್ದಾರರು, ಅವರ ಅಧಿಕಾರಿ ಸಿಬ್ಬಂದಿಗಳು, ಅರಣ್ಯ ಇಲಾಖಾ ಅಧಿಕಾರಿಗಳು, ಬಗರ್ ಹುಕುಂ ಸಮಿತಿ ಸದಸ್ಯರು ಉಪಸ್ಥಿತರಿದ್ದು, ತುಮಕೂರು ತಾಲೂಕಿನ 39 ಅರ್ಜಿ, ಮಧುಗಿರಿ ತಾಲೂಕಿನ 13 ಅರ್ಜಿ, ಕೊರಟಗೆರೆ ತಾಲೂಕಿನ 114 ಅರ್ಜಿಗಳನ್ನು ಕೂಲಂಕುಷವಾಗಿ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಂಡು ವಿಲೇವಾರಿ ಮಾಡಲಾಗಿದೆ. ಕೆಲವು ಅರ್ಜಿಗಳು ಹಿಂದಿನ ಸಭೆಯಲ್ಲಿ ತಿರಸ್ಕಾರವಾಗಿದ್ದು, ಆ ಅರ್ಜಿಗಳನ್ನು ಉಪವಿಭಾಗಾಧಿಕಾರಿಗಳಿಗೆ ಮರು ಅರ್ಜಿ ಸಲ್ಲಿಸಿದ್ದು, ಅಂತಹವುಗಳನ್ನು ಪರಿಶೀಲನೆ ಮಾಡಿ ವಿಲೇವಾರಿ ಮಾಡಲು ಹಾಗೂ ಚರ್ಚೆ ಮಾಡಿ ಸೂಕ್ತ ಆದೇಶ ನೀಡಲು ತಹಶೀಲ್ದಾರರಿಗೆ ತಿಳಿಸಲಾಗಿದೆ ಎಂದರು. ಈ ಸಭೆಯಲ್ಲಿ ಹಲವು ಅರ್ಜಿಗಳ ಪರಿಶೀಲನೆ ಮಾಡಿ ಸರ್ಕಾರ ಆದೇಶಕ್ಕಿಂತ ಹೆಚ್ಚು ಮಂಜೂರಿ ಜಮೀನನ್ನು ಹೊಂದಿರುವವರು, ಹೆಚ್ಚು ಜಮೀನು ಇದ್ದು ಅರ್ಜಿ ಸಲ್ಲಿಸಿದವರ ಅರ್ಜಿಗಳನ್ನು ತಿರಸ್ಕಾರ ಮಾಡಿದ್ದು, ಅವುಗಳನ್ನು ಸಾರ್ವಜನಿಕ ಉಪಯೋಗಕ್ಕಾಗಿ ಶಾಲೆ, ಆಸ್ಪತ್ರೆ, ಸಮುದಾಯ ಭವನ ಹಾಗೂ ಊರಿನ ಹೊರಗಿರುವ ಜಮೀನನ್ನು ಸಾರ್ವಜನಿಕರಿಗೆ ಅಗತ್ಯವಿದ್ದರೆ ಸ್ಮಶಾನ ಸೇರಿದಂತೆ ಇತರ ಜನರ ಉಪಯೋಗಕ್ಕೆ ಸರ್ಕಾರಿ ಜಮೀನನ್ನು ಕಾಯ್ದಿರಿಸಿ ಪಿಡಿಒಗಳಿಗೆ ಸೂಚನೆ ನೀಡಲಾಗುವುದು. ತುಮಕೂರು ತಾಲೂಕು ವಸಂತ ನರಸಾಪುರ ಕೈಗಾರಿಕಾ ಕೇಂದ್ರ ಬಳಿ ಸರ್ಕಾರಿ ಜಮೀನು ಮಂಜೂರಿಗೆ ಸಲ್ಲಿಸಿರುವ ಅರ್ಜಿಗಳ ಸ್ಥಳ ಪರಿಶೀಲನೆಯನ್ನು ಜನವರಿ 3ರಂದು ಸಮಿತಿಯೊಂದಿಗೆ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಭೆಯಲ್ಲಿ ಕೊರಟಗೆರೆ ತಹಶೀಲ್ದಾರ್ ನಹಿದಾ ಜಂಜಂ, ತುಮಕೂರು ತಹಶೀಲ್ದಾರ್ ಸಿದ್ದೇಶ್, ಮಧುಗಿರಿ ತಹಶೀಲ್ದಾರ್ ಸುರೇಶ್ ಆಚಾರ್, ಅರಣ್ಯಾಧಿಕಾರಿ ಸುರೇಶ್, ಗ್ರೇಡ್ 2 ತಹಶೀಲ್ದಾರ್ ನರಸಿಂಹಮೂರ್ತಿ, ಬಗರ್ ಹುಕುಂ ಸಮಿತಿ ಸದಸ್ಯರಾದ CS ಹನುಮಂತರಾಜು, ಹೇಮಲತಾ, ದೇವರಾಜು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಸ್ವಲ್ಪ ಲೇಟ್ ಆಗಿಬಿಟ್ಟು ಏನು ಇಲ್ಲಿ ಕಾರ್ಯಕ್ರಮ ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ 9ನೇಯ ಬಗರ್ ಹುಕುಂ ಸಮಿತಿಯ ಸಭೆಯನ್ನು ನಡೆಸಿದ್ದೇವೆ. ಈ ಸಭೆಯಲ್ಲಿ ಸದಸ್ಯರುಗಳಾಗಿರ್ತಕ್ಕಂಥ ಹನುಮಂತರಾಜು, ದೇವರಾಜು ಮತ್ತು ಶ್ರೀಮತಿ ಹೇಮಲತಾ ಅವರು ಭಾಗವಹಿಸಿದ್ದಾರೆ. 3 ತಾಲೂಕಿನ ತಹಶೀಲ್ದಾರರವರು ಭಾಗವಹಿಸಿದ್ದಾರೆ ಮತ್ತು ಅವರ ಇಲಾಖೆಯ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದಾರೆ. ಈ ಸಭೆಯಲ್ಲಿ ನಮಗೆ ತುಮಕೂರು ತಾಲೂಕಿನ ಸುಮಾರು 39 ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೇವೆ. ಅದಕ್ಕೆ ಸೂಕ್ತವಾದಂಥ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಮಧುಗಿರಿ ತಾಲೂಕಿನಲ್ಲಿ ಸುಮಾರು 13 ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದೇವೆ ಮತ್ತು ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 114 ಅರ್ಜಿಗಳನ್ನು ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿ ಪ್ರತಿಯೊಂದು ಕಡತವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ನೋಡಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಕೆಲವು ಅರ್ಜಿಗಳು ಹಿಂದಿನ ಸಭೆಗಳಲ್ಲಿ ತಿರಸ್ಕಾರ ಆಗಿದ್ದಂಥ ಅರ್ಜಿಗಳನ್ನು ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಅವರು ಕೂಡ ಈ ಸಮಿತಿಗೆ ರೆಕಮೆಂಡೇಷನ್ಸ್ ಮಾಡಿದ್ದಾರೆ. ಪುನರ್ ಪರಿಶೀಲನೆ ಮಾಡಿ ಈ ಅರ್ಜಿಯನ್ನು ವಿಲೇವಾರಿ ಮಾಡ್ತಕ್ಕದ್ದು ಅಂತ ಹೇಳಿ ಅವರು ಕೂಡ ಈ ಸಮಿತಿಯ ಮುಂದೆ ಆ ಕಡತಗಳನ್ನು ಮಂಡಿಸೋದಕ್ಕೆ ತಿಳಿಸಿದ್ದಾರೆ. ಆ ಅರ್ಜಿಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಆದೇಶವನ್ನು ಸಂಬಂಧಪಟ್ಟ ತಹಶೀಲ್ದಾರರವರಿಗೆ ತಿಳಿಸಿದೆವು.
ಕೆಲವು ಅರ್ಜಿಗಳನ್ನು ನಾವು ಪರಿಶೀಲಿಸುವಂಥ ಸಂದರ್ಭದಲ್ಲಿ ಅನೇಕ ಕಾರಣಗಳಿಂದ ತಿರಸ್ಕಾರ ಆಗಿರ್ತಕ್ಕಂಥ ಅರ್ಜಿಗಳು, ಅಂದರೆ ಅವರು ಆ ಜಮೀನಿನಲ್ಲಿ ಅನುಭವ ಇಲ್ಲದೆ ಇರ್ತಕ್ಕಂಥವರು ಕೂಡ ಅರ್ಜಿಗಳನ್ನು ಹಾಕಿರ್ತಕ್ಕಂಥದ್ದು. ಅಂಥ ಅರ್ಜಿಗಳನ್ನು ನಾವು ತಿರಸ್ಕಾರ ಮಾಡಿದ್ದೇವೆ. ಆ ತಿರಸ್ಕಾರ ಮಾಡಿರ್ತಕ್ಕಂಥ ಜಮೀನುಗಳನ್ನು ನೋಡಿ, ಇದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ. ಯಾರು ಕೂಡ ನಮ್ಮಲ್ಲಿ ಆಗಲೇ ನಿಮ್ಗೆ ಗೊತ್ತಿದ್ದಾಗೆ ಒಂದೇ ಒಂದು ಸ್ಮಶಾನ ಒಂದು ಊರಿಗೆ ಇರಬೇಕು ಅಂತ ಕಾನೂನು ಮಾಡಿದ್ದಾರೆ. ಆದರೆ ತಮಗೆಲ್ಲ ಗೊತ್ತಿದ್ದಾಗೆ ಒಬ್ಬೊಬ್ಬರು ಒಂದೊಂದು ಸಮುದಾಯದವರು ಅವರವರ ಸ್ಮಶಾನ ಮಾಡ್ಕೊಳ್ತಾರೆ. ಹಾಗಾಗಿ ಇನ್ನೂ ಕೂಡ ಅಷ್ಟೊಂದು ದೊಡ್ಡತನ ನಮ್ಮ ಸಮುದಾಯಗಳಲ್ಲಿ ಬಂದಿಲ್ಲ. ಅದು ನಿಧಾನಕ್ಕೆ ಬರುತ್ತೆ, ಆದರೆ ಪ್ರಯತ್ನ ಅಂತೂ ಮಾಡಬೇಕಲ್ಲ. ಅದನ್ನು ಪ್ರಯತ್ನ ಮಾಡುವಂಥ ದೃಷ್ಟಿಯಲ್ಲಿ ಈ ತೀರ್ಮಾನ ತಗೊಳ್ತೇವೆ. ಸರ್, ಚನ್ನಪಟ್ಟಣ ಸರ್ವೆ ನಂಬರಲ್ಲಿ ದಲಿತ ಕುಟುಂಬಗಳು ಸಾಗುವಳಿಗೆ ಹಾಕ್ಕೊಂಡಿದ್ದಾರೆ. ಅದನ್ನು ಈಗಾಗಲೇ ಅವರೇ ಪೊಸಿಷನ್ಲಿದ್ದಾರೆ. ಬೇರೆ ಇವ್ರಿಗೆ ಪಿ ಡಿ ಒಗೆ ಹಸ್ತಾಂತರ ಮಾಡಿದ್ದೀವಿ ಅಂತ ಅವರ ಹೆಸರು ಪಾಣಿ ಬರ್ತಾ ಇದೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ನಮಗೆ ಅರ್ಜಿಗಳು ಒಂದು ವೇಳೆ ಯಾರು ಅಲ್ಲಿ ಅನುಭವದಲ್ಲಿದ್ದಾರೆ, ಆ ಪರಿಶಿಷ್ಟ ಜಾತಿಯ ಸಮುದಾಯದವರು ಅನುಭವದಲ್ಲಿದ್ದರೆ ಕಾನೂನಾತ್ಮಕವಾಗಿ ಅದು ಕಾನೂನಿನ ಚೌಕಟ್ಟಿಗೆ ಬರೋದಾದರೆ ಅವರಿಗೆ ಮಂಜೂರು ಮಾಡ್ತೇವೆ. ಯಾವುದೇ ಒತ್ತಡಕ್ಕೆ ಮಣಿಯೋದಾಗಲಿ ಅಥವಾ ಯಾರದೋ ಮುಲಾಜಿಗಾಗಲಿ ನಾವು ಮಾಡೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಅವರು ಅರ್ಹರಿದ್ದರೆ ಅವರಿಗೆ ಮಂಜೂರು ಮಾಡಿ ಕೊಡ್ತೇವೆ. ಅದಕ್ಕೆ ಯಾವ ರಕ್ಷಣೆ ಬೇಕೋ ಅವ್ರಿಗೆ ನಾವು ಕೊಡ್ತೀವಿ. ಧನ್ಯವಾದಗಳು. ಎಷ್ಟು ಅರ್ಜಿ ಅಲ್ಲ, ಸಂಖ್ಯೆಗಿನ್ನ ನಾವು ಬಹುಶಃ 10-15 ಅರ್ಜಿಗಳಿರ್ಬೋದು. ಯಾಕೆಂದರೆ ಅಲ್ಲಿ ಏನಾಗಿದೆ, 2 ಕಾರಣಕ್ಕಾಗಿ ತಿರಸ್ಕಾರ ಆಗಿರೋದು. ಒಂದು ಅನುಭವದಲ್ಲೇ ಇಲ್ಲ, ಆದರೂ ಅರ್ಜಿಗಳನ್ನು ಹಾಕಿದ್ದಾರೆ. ಇನ್ನು ಕೆಲವರಿಗೆ ಹೆಚ್ಚು ಜಮೀನಿದೆ, ಅವರಿಗೆ ನಾವೇನು 4 ಎಕರೆ 38 ಗುಂಟೆ ಕೊಡೋದಕ್ಕೆ ಸರ್ಕಾರದಲ್ಲಿ ತೀರ್ಮಾನ ಆಗಿದೆ, ಸರ್ಕಾರದ ಕಾನೂನಿನ ಪ್ರಕಾರ. ಅದಕ್ಕೂ ಹೆಚ್ಚು ಮಾಡಿರ್ತಕ್ಕಂಥವರಿಗೆ ನಾವು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕೂ ಹೆಚ್ಚು ಕೊಡೋದಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಉಳಿಕೆ ಜಮೀನನ್ನು ಸರ್ಕಾರದ ಉಪಯೋಗಕ್ಕೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಅಲ್ಲಿ ಆಶ್ರಯ ಮನೆ ಕೊಡೋದಕ್ಕೆ ಜಮೀನಿರಲ್ಲ, ಶಾಲೆ ಕಟ್ಟೋದಕ್ಕೆ ಜಮೀನಿರೋಲ್ಲ. ನಾವು ಏನಾದರೂ ಸಮುದಾಯ ಭವನ ಕೇಳ್ತಾರ ಊರಿನಲ್ಲಿ, ಆಗ ಸಮುದಾಯ ಭವನ ಮಂಜೂರು ಮಾಡ್ತೀವಿ, ಅದರ ಜಮೀನಿರೋದಿಲ್ಲ. ಅನೇಕ ಸಂದರ್ಭದಲ್ಲಿ ಇಂಥ ಘಟನೆಗಳನ್ನು ಅಥವಾ ಉದಾಹರಣೆಗಳನ್ನು ನಾವು ಅನುಭವಿಸಿದ್ದೇವೆ. ಅದಕ್ಕಾಗಿ ಈ ತೀರ್ಮಾನ. ಅತಿ ಹೆಚ್ಚಾಗಿ ಸಾರ್ವಜನಿಕವಾಗಿ ಸ್ಮಶಾನಗಳ ಬಗ್ಗೆ ಸುಮಾರು ಸ್ಟ್ರೈಕ್ಗಳಾಗಿದ್ದಾವೆ. ಪ್ರತಿ ಹಳ್ಳಿಗಳಲ್ಲೂ ಸ್ಮಶಾನಕ್ಕೆ ಜಾಗ ರಿಸರ್ವ್ ಇಲ್ಲ ಅಂತಾರೆ ಸರ್. ಇದರಲ್ಲಿ ಆಗ್ತಾರೆ. ಅದು ಊರಿನವ್ರು ತೀರ್ಮಾನ ಮಾಡ್ಬೋದು. ಯಾಕೆಂದರೆ ಇದು ಊರಿಗೆ ಹೊಂದ್ಕೊಂಡಂತೆ ಇದ್ದರೆ ಸ್ಮಶಾನ ಮಾಡೋದಕ್ಕೆ ಜನ ಒಪ್ಪೋದಿಲ್ಲ. ಊರಿಗೆ ಸ್ವಲ್ಪ ದೂರ ಇದೆ ಅಂದರೆ ಅದನ್ನು ಕೂಡ ಅವ್ರು ತೀರ್ಮಾನ ಮಾಡಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆ ಪಿ ಡಿ ಒಗಳಿಗೆ, ಆ ಊರಿನ ಜನರಿಗೆ ಆ ತೀರ್ಮಾನ ತಗೊಳ್ಳೋದಕ್ಕೆ ಬಿಡ್ತೀವಿ. ನಾವೇನು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೊಂದ್ಕೊಂಡಂತೆ ಕೆಲವು ಅರ್ಜಿಗಳು ಬಂದಿದ್ದಾವೆ. ಆ ಅರ್ಜಿಗಳನ್ನು ವಿಲೇವಾರಿ ಮಾಡೋದಕ್ಕೆ ಮೊದಲು ನಾವು ಸಮಿತಿಯವರು ಸ್ಥಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೆವು. ಕಾರಣ ಏನು ಅಂತ ಹೇಳಿದರೆ, ಆ ಭಾಗದಲ್ಲಿ ಈ ಜಮೀನುಗಳು ಅತ್ಯಂತ ಬೆಲೆ ಬಾಳುವಂಥ ಸಂದರ್ಭ ಇರೋದರಿಂದ ಮತ್ತು ನಾವು ಅವರಿಗೆ ಆ ಜಮೀನುಗಳನ್ನು ನಾವು ಮಂಜೂರು ಮಾಡಿ ಕೊಡೋದ್ರಿಂದ ಅವರು ಮಾರಾಟ ಮಾಡಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಅವರೇ ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣ ಇಟ್ಕೊಂಡು ಅಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಬೇಕು ಅಂಥೇಳಿ 3ನೇ ತಾರೀಕು, ಜನವರಿ 3ನೇ ತಾರೀಕು ನಾವು ಸಮಿತಿಯವರು ಅಂಥ ಅರ್ಜಿಗಳ ಸ್ಥಳ ಪರಿಶೀಲನೆ ಮಾಡಬೇಕು ಅಂಥೇಳಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಆ ತೀರ್ಮಾನ ಆದಮೇಲೆ ನಮಗೇನಲ್ಲಿ ಕಾಣಿಸುತ್ತೆ ಅಂದರೆ ಅಲ್ಲಿ ಅನುಭವದಲ್ಲಿದ್ದಾರೆ, ಅನುಭವದಲ್ಲಿಲ್ಲ, ಅದಕ್ಕೆ ವಾಣಿಜ್ಯ ಬೆಲೆ ಇದೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಆನಂತರ ಸಭೆಯಲ್ಲಿ ಅದನ್ನು ನಾವು ತೀರ್ಮಾನ ಮಾಡ್ತೇವೆ. ಅಲ್ಲಿಯವರೆಗೂ ಯಾವುದೇ ಅರ್ಜಿಗಳನ್ನು ನಾವು ವಿಲೇವಾರಿ ಮಾಡಿಲ್ಲ. ಅದನ್ನು ಹೊರತುಪಡಿಸಿ
ಎಲ್ಲ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಜೊತೆಗೆ ಇನ್ನು ಮುಂದಿನ ಸಭೆಯಲ್ಲಿ ಇನ್ನೂ ಹೆಚ್ಚಿನ ಅರ್ಜಿಗಳನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಆಯಾಯ ಊರಿನಲ್ಲಿ ಸರ್ಕಾರಕ್ಕೆ ಅಂದರೆ ಸರ್ಕಾರದ ಉಪಯೋಗಕ್ಕೆ, ಅದು ಆಶ್ರಯ ಮನೆ ಕಟ್ಟೋದಿರ್ಬೋದು, ಶಾಲೆಗಳನ್ನು ಕಟ್ಟೋದಿರ್ಬೋದು, ಆಸ್ಪತ್ರೆಗಳನ್ನು ಕಟ್ಟೋದಿರ್ಬೋದು, ಅಥವಾ ಯಾವುದೇ ಸಾರ್ವಜನಿಕ ಉಪಯೋಗಕ್ಕೆ ಆ ಊರಿನಲ್ಲಿ ಉಪಯೋಗಿಸ್ಬೋದು, ಅದನ್ನು ವಾಪಸ್ ಸಂಬಂಧಪಟ್ಟ ಅಧಿಕಾರಿಗಳು, ಅವರು PDO ಇದ್ದರೆ PDOಗಿರ್ಬೋದು ಅಥವಾ ರೆವಿನ್ಯೂ ಇಲಾಖೆಗೆ ಮರಳಿ ಕೊಡ್ತಕ್ಕಂಥ ತೀರ್ಮಾನವನ್ನು ಕೂಡ ಕೆಲವು ಅರ್ಜಿಗಳನ್ನು ನಾವು ಪರಿಶೀಲನೆ ಮಾಡುವಾಗ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ತುಮಕೂರು ತಾಲೂಕಿನಲ್ಲಿ ವಿಶೇಷ ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಓಂ ಸರ್ವಣ ಪ್ರಿಂಟ್ಸ್, ಬೆಂಗಳೂರು ಬೊಮ್ಮನಹಳ್ಳಿ. ಜಪಾನ್ ದೇಶದಿಂದ ಮಿಷಿನ್ಸ್ ಅಳವಡಿಸಿಕೊಂಡು ಓಂ ಸರ್ವಣ ಪ್ರಿಂಟಿಂಗ್ಸ್ನಲ್ಲಿ ಒಂದು ವಿನೂತನ ಹೆಜ್ಜೆ. ನಮ್ಮಲ್ಲಿ ಬುಕ್ಸ್, ಟೆಂಟ್ ಕಾರ್ಡ್, ಬ್ರೋಚರ್, ಬುಕ್ ಮಾರ್ಕ್ಸ್, ಲ್ಯಾಮಿನೇಷನ್, ಡ್ಯಾಗ್ಲರ್, ಲೇಬಲ್ಸ್, ಸ್ಟಿಕ್ಕರ್ಸ್, ರಿಸಿಪ್ಟ್ ಬುಕ್, ಲೆಜರ್ ಬುಕ್ಸ್, ಮೆಡಿಸಿನ್ ಬಾಕ್ಸ್, ಪೌಚ್ ಫೋಲ್ಡರ್ಸ್, ಸೆಂಟರ್ ಪಿನ್ನಿಂಗ್, ಸ್ಪಾಟ್ UV ಪ್ರಿಂಟಿಂಗ್ ಆ್ಯಂಡ್ ಕೋಟಿಂಗ್, ಫಾಯಿಲಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಈಕೋ ಸಾಲ್ವೆಂಟ್ ಪ್ರಿಂಟಿಂಗ್, ಫ್ಲೆಕ್ಸ್, ವಿನ್ಯಾಲ್, ಲೀಫ್ಲೆಟ್ಸ್, ಬಿಸ್ನೆಸ್ ಕಾರ್ಡ್, ಪೋಸ್ಟರ್ಸ್, ಕ್ಯಾಲೆಂಡರ್ಸ್, ಸ್ಕೂಲ್ ಆ್ಯಂಡ್ ಕಾಲೇಜ್ ಟೆಕ್ಸ್ಟ್ ಬುಕ್, ಲೈಟ್ ಬೋರ್ಡ್ಸ್, ಪರ್ಫೆಕ್ಟ್ ಬೈಂಡಿಂಗ್, ಎನ್ವಲಪ್, ಸರ್ಟಿಫಿಕೇಟ್ ಕೇಕ್ ಬಾಕ್ಸ್, ಕೆಟ್ಲಾಗ್ಸ್, ಪಾಪ್ಕಾರ್ನ್ ಬಾಕ್ಸ್, ಲೆಟರ್ ಹೆಡ್, LED ಬೋರ್ಡ್ಸ್, ACP ಬೋರ್ಡ್ಸ್ ಇತ್ಯಾದಿಗಳನ್ನು ಮಾಡಿಕೊಡುತ್ತೇವೆ. ಆನ್ ಟೈಮ್ ಡೆಲಿವರಿ ನೀಡಲಾಗುತ್ತದೆ. ಕಂಪನಿಯಿಂದ 10 ಕಿಲೋಮೀಟರ್ ವರೆಗೂ ಉಚಿತ ಡೆಲಿವರಿ. ದಿನದ 24 ಗಂಟೆಗಳು ಸೇವೆಗಳು ಲಭ್ಯ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮುಖ್ಯ ಉದ್ದೇಶ. ಒಮ್ಮೆ ಭೇಟಿ ನೀಡಿ. ಓಂ ಸರ್ವಣ ಪ್ರಿಂಟ್ಸ್, ನಂಬರ್ 31, ಮೊದಲನೇ ಕ್ರಾಸ್, ಗಣೇಶ ದೇವಸ್ಥಾನದ ಹಿಂಭಾಗ, ಬೇಗೂರು ರಸ್ತೆ, ಬೊಮ್ಮನಹಳ್ಳಿ, ಬೆಂಗಳೂರು 560068. ಸಂಪರ್ಕಿಸಿ ಮಿಸ್ಟರ್ ಸರ್ವಣ, ಮಾಲೀಕರು ಓಂ ಸರ್ವಣ ಪ್ರಿಂಟ್ಸ್. ಫೋನ್ ನಂಬರ್ 08041234546. ಮೊಬೈಲ್ 9066075057.